ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೀಡಲ್ಪಡುವ ಮೂಲತ್ವ ವಿಶ್ವ ಪ್ರಶಸ್ತಿಗೆ ನಿಸ್ವಾರ್ಥ ಮಾನವೀಯ ಸೇವೆಯನ್ನ ಸಲ್ಲಿಸಿದ ಉಡುಪಿ ಕಟಪಾಡಿಯ ರವಿ ಕಟಪಾಡಿಯವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಸ್ಥಾಪಕ ಅಧ್ಯಕ್ಷ ಪ್ರಕಾಶ್ ಮೂಲತ್ವ ತಿಳಿಸಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನವೆಂಬರ್ 29ರಂದು ಬೆಳಗ್ಗೆ 10:45ಕ್ಕೆ ನಗರದ ಕೊಡಿಯಾಲ್ಬೈಲ್ನ ಶಾರದಾ ವಿದ್ಯಾಲಯದಲ್ಲಿ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಶಾಸಕ ವೇದವ್ಯಾಸ್ ಕಾಮತ್, ಪುರುಷೋತ್ತಮ ಕೊಟ್ಟಾರಿ, ಡಾಕ್ಟರ್ ಮಂಜುಳಾ, ಅನಿಲ್ ರಾವ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಸಲ ನಮ್ಮ ದಕ್ಷಿಣ ಉಡುಪಿ ಜಿಲ್ಲೆಯ ರವಿ ಕಟ್ಪಾಡಿಯವರು ಆಯ್ಕೆಗೊಂಡಿದ್ದಾರೆ. ಈ ಕಾರ್ಯಕ್ರಮವು ಆದಿತ್ಯವಾರ ಬೆಳಗ್ಗೆ 10:45ಕ್ಕೆ ಶಾರದಾ ವಿದ್ಯಾಲಯದಲ್ಲಿ ಪ್ರಾರಂಭಗೊಳ್ಳಲಿದೆ. ಎಂದಿನಂತೆ ಈ ಕಾರ್ಯಕ್ರಮಕ್ಕೆ ಹಲವರು ಗಣ್ಯರು ಬಂದು ಸೇರಿಕೊಳ್ಳಲಿದೆ. ಈ ಕೊರೋನಾದ ಈ ಸಮಸ್ಯೆಯಿಂದ ಒಂದು 50ರಿಂದ 60 ಜನರಿಗೆ ಅವಕಾಶ ಕೊಟ್ಟಿದ್ದೇವೆ ಬರಲೆಂದು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅದು ವೇದಿಕೆಯಲ್ಲಿ ಗೆಳೆಗೆ ಕೊಡುವುದಾಗಲಿ ಎಲ್ಲವೂ ಸರ್ಕಾರದ ಕಾನೂನು ಏನಿದೆ ಅದರ ನಿಯಮದ ಪ್ರಕಾರವೇ ಮಾಡಿಕೊಂಡು ಹೋಗುವ ನಿರ್ಧಾರ ಮಾಡಿದ್ದೇವೆ.